ಕರಡಿ ಕೇಳುವುದೇನು ಕರಡಿ ಕೇಳುವುದೇನು ಪ್ರಾಣ ಕೇಳುವುದೇನು ಹರ ಹರ ಎನಗಿಂತ ದುರ್ಗತಿಯು ಬಂದಿಗುವುದೇ ಹರ ಹರ ಎನಗಿರುವುದು ದುರ್ಗತಿಯು ಬಂದಿಗುವುದೇ ಬರಿದೆ ಕಳುಗಿಸಲು ಬಿಡಿ ಕಾಸು ಇಲ್ಲದಿ ತೆರನಾಯ್ತೆ ಏನೋ ತಮಗಲು ಬರಿದೆ ಕಳುಗಿಸಲು ಬಿಡಿ ಕಾಸು ಇಲ್ಲದಿ ತೆರನಾಯ್ತೆ ಏನೋ ತಮರುಗಲು ಕರಡಿ ಕೇಳುವುದೇನು ಎನ್ನ ಪ್ರಾಣ ಕೇಳುವುದೇನು ಹರ ಹರ ಹರರೇ ತಮ್ಮಯ್ಯ ಕೇಳಬೇಡಿ, ಆ ಶಬ್ದವನ್ನು ಮಾತ್ರ ಆಡಬೇಡಿ. ಬೇರೇನು ಬೇಡ, ಕರಡಿ ಮಾತ್ರ ಸಾಕು ನಮಗೆ. ನಾವು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಕರಡಿಯನ್ನು ಆಟವಾಡಿಸಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇವೆ. ಕರಡಿ ಕುಡಿದ ಎಂದು ನಾವು ಹೊಟ್ಟೆ ತುಂಬಿಸ್ತೇವೆ. ನಿಮ್ಮ ಕಣ್ಣಿಗೆ ಒಂದು ಪ್ರಾಣಿಯಾಗಿ ಕಾಣಿಸುತ್ತಿದೆ ಕರಡಿ. ದೇಹದಲ್ಲಿ ಒಂದಿಷ್ಟು ಕೂದಲುಗಳು, ಕೈಯಲ್ಲಿ ಉಗುರು, ಉಬ್ಬಿರುವಂತಹ ಮುಖ, ನಿಮಗೆ ಕೇವಲ ಪ್ರಾಣಿಯಾಗಿ ಕಾಣುತ್ತಿರುವುದು ಕರಡಿ. ಆದರೆ ಪ್ರಾಣಿ ಅಲ್ಲ. ನನ್ನ ಕೊರಳ ಮಾಂಗಲ್ಯದ ಪದಕ, ನನ್ನ ಹಣೆಯ ತಿಲಕ ಇದು, ನನ್ನ ಪ್ರಾಣ ಇದು. ಅದು ಕರಡಿ. ನನ್ನ ಉಸಿರು, ನನ್ನ ಉಸಿರು. ನೀವು ಈ ಕರಡಿಯನ್ನು ಕೇಳುವುದಲ್ಲ, ಮತ್ತೇನು? ಬದಲಾಗಿ ನನ್ನ ಪ್ರಾಣವನ್ನು ಕೇಳುತ್ತಿದ್ದರೆ ಪ್ರಾಣ ಬೇಡ, ಪ್ರಾಣ ಬೇಡ. ಆದರೆ ಮನೆ ಬಾಗಿಲಿಗೆ ಬಂದಂತ ಯಾರನ್ನಾದರೂ ಬರಿದೆ ನಾನು ಕಳಿಸಿದ್ದಿಲ್ಲ. ಈಗ ನಿಮ್ಮನ್ನು ಹಾಗೆ ಕಳಿಸುವುದಕ್ಕೆ ನನಗೆ ಮನವಿಲ್ಲ. ಮತ್ತೆ ಹೇಗೆ? ಹಾಗೆಂದು ಕೊಡುವುದಕ್ಕೆ ಒಂದು ಚಿಕ್ಕ ಹಸು ನಮ್ಮ ಮನೆಯಲ್ಲಿ ಇಲ್ಲ ಅಂತ ದಾರಿದ್ರ್ಯತನ. ಬೇಡ ಎಮಗೆ. ಆದ್ದರಿಂದ ನಾನು ಹೇಗೆ ಮಾಡಲಿ, ಏನು ಮಾಡಲಿ? ಆದರೆ ಕೈ ಮುಗಿಯುತ್ತೇನೆ, ಗಿರಿಜ ಶಂಕರರು ಭಿಕ್ಷೆಯು ಬೇಡ, ಭಿಕ್ಷೆಯು ಬೇಡೆನುದ ಪೊರಡೆ ಪರಿಗಿಸುದ ಭಲ್ಲೂಕ ಸನ್ನಿಯು ತೋರಿದರು